ಅಮ್ಮ ಎಂದರು ಕೋಟಿ ಪುಣ್ಯವು, ಅವಳ ಚಾರಕ್ಕೆ ಸಾಟಿ ಇಲ್ಲವೋ. ಪ್ರೀತಿ ತುಂಬಿ ತಂದ ಅವಳಾಡೋ ಮಾತೆ ವೇದಗಳು, ದೈವಗಳಿಗಿಂತ ಮಿಗಿಲಾದ ದೈವವೇ ಅವಳು. ನನ್ನ ಅಮ್ಮ ನನಗೆ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ. ಅಮ್ಮ ಎಂಬ ಪದಕ್ಕೆ ಎಷ್ಟೊಂದು ಅರ್ಥಗಳಿವೆ. ಅಮ್ಮ ಎಂದರೆ ಜನನಿ, ಜನ್ಮದಾತೆ, ತಾಯಿ ಎಂದರ್ಥ. 9 ತಿಂಗಳು ಗರ್ಭದಲ್ಲಿ ಹೊತ್ತು ಹೆತ್ತು ಪಾಲನೆ ಪೋಷಣೆ ಮಾಡಿದ ತಾಯಿ, ನಡೆ ನುಡಿಗಳನ್ನು ಕಲಿಸಿದ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ತಾಯಿಯು ಜಗತ್ತಿನಲ್ಲಿ ದೇವರ ಮತ್ತೊಂದು ರೂಪ. ದೇವರು ಎಲ್ಲೆಡೆ ವಾಸಿಸಲು ಸಾಧ್ಯವಿಲ್ಲ ಎಂದು ತಾಯಿಯನ್ನು ಸೃಷ್ಟಿಸಿದನು. ತಾಯಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ. ಏಕೆಂದರೆ ತಾಯಿಯ ಮೂಲಕ ದೇವರು ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ. ನಮ್ಮ ದುಃಖಗಳನ್ನು ತೆಗೆದುಕೊಂಡು ನಮ್ಮನ್ನು ಪ್ರೀತಿಸುವ ಏಕೈಕ ವ್ಯಕ್ತಿ ಎಂದರೆ ಅದು ತಾಯಿ. ನನ್ನ ತಾಯಿಯೇ ನನ್ನ ಮೊದಲ ಗುರು ಹಾಗೂ ನನ್ನ ಅಮ್ಮ ನನ್ನ ಜೀವನದ ಅಂಗ. ಅಮ್ಮ ಎಂದರೆ ನಡೆದಾಡುವ ದೇವತೆ. ಐ ಲವ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ ಅಮ್ಮ.